ಉಂಡೆಮನೆ ಶಂಭು ಭಟ್ಟರ ಸವಿನೆನಪಿನ ಶಿಕ್ಷಣ ಪ್ರೋತ್ಸಾಹ ಯೋಜನೆಯ ಅಂಗವಾಗಿರುವ 26ನೇ ವರ್ಷದ ಉಂಡೆಮನೆ ಪ್ರಶಸ್ತಿಯನ್ನ ಕೊಂಚಿನಡ್ಕ ಬಿವಿ ನಾರಾಯಣ ಭಟ್ಟರಿಗೆ ಪ್ರದಾನವನ್ನ ಮಾಡಲಾಯಿತು. ಗೋಕರ್ಣ ಸಮೀಪದ ವಿಷ್ಣುಗುಪ್ತ ವಿಶ್ವಪೀಠದ ಆವರಣದಲ್ಲಿ ಹೊಸಮಠ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಪ್ರಶಸ್ತಿ ಪ್ರದಾನ ಮಾಡಿ ಹರಸಿದ್ರು. ಕೊಂಚಿನಡ್ಕ ಬಿವಿ ನಾರಾಯಣ ಭಟ್ಟರು ಕೃಷಿಕರಾಗಿದ್ದು ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಸ್ಥೆಯ ನಿವೃತ್ತ ಉದ್ಯೋಗಿಯಾಗಿದ್ದಾರೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳವರ ಮಾರ್ಗದರ್ಶನದ ಎಲ್ಲಾ ಸಮಾಜಮುಖಿ ಸೇವೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಇವರು ಗುರು ಸೇವೆ ಮತ್ತು ಸಮಾಜ ಸೇವೆಯನ್ನ ಗುರುತಿಸಿ ಈ ವರ್ಷದ ಉಂಡೆಮನೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಯೋಜನೆಯ ಸಂಚಾಲಕ ಉಂಡೆಮನೆ ವಿಶ್ವೇಶ್ವರ ಭಟ್ಟ, ಕರ್ತ ಉಂಡೆಮನೆ ಶಂಭು ಶರ್ಮಾ ಉಪಸ್ಥಿತರಿದ್ದರು.